ಹಲೋ ಫ್ರೆಂಡ್ಸ್, ನಮಸ್ತೆ ಮಾತೆರಿಗಳ. ಇನ್ನೊಂದು ದುಬೈಡ್ ಫಸ್ಟ್ ಟೈಮ್ 4ನೇ ಸತ್ಯನಾರಾಯಣ ಪೂಜೆ ಸತತವಾದ 4 ವಾರಡು ಒಂಜೇ ತಿಂಗಳು ಪೋಂದುಲ್ಲ. ಸೊ ಬಲೆ ಈ ವಿಡಿಯೋನ ಕಂಟಿನ್ಯೂ ತೂದು ದುಂಬುದ ವಿಡಿಯೋಗೆ ಎಂಚೆ ಸಪೋರ್ಟ್ ಮಾಡ್ತಾರೆ ಅಂಚೆನೆ ಸಪೋರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಪಾನ್ ಕರ್ದು ಸ್ಟಾರ್ಟ್ ಮಾಡ್ತಾರೆ. विष्णुं जष्णु महाविष्णुं परमेश्वरं अनेकरूपं दैत्यानं नमामि पुरुषोत्तमा लक्ष्मी श्री सत्यनारायण स्वामी नमः. प्रार्थना तन्नो रुद्र प्रचोदयात् मृत्युंजय रुद्राय नमः. प्रार्थनां समर्पयामि. ओम मायामि परमानन्दं दत्त्वा वैकुण्ठमतमं. पूर्वदवर समाज यानी गट्टी समाज ಮೊದಲು ಮಲ್ಪುನ 3ನೇ ವರ್ಷದ ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆ ಅಂಚನೆ ಈ ವರ್ಷದ ಪೂಜೆನ ಮಲ್ಪು ಒಂದು ನಿಶ್ಚಯ ಮಲ್ಪುನ ನಮ್ಮ ಹೆಚ್ಚ ನಿಶ್ಚಯ ಮಲ್ದನ ಅಂಚನೆ ಆವುದು ನಾಡ ಐಕೈ ಸ್ವರೂಪು ದೇವರನ್ನ ಅನುಗ್ರಹ ಹೋಗಿ ಮಾತಾಡಿದ ಸ್ವರೂಪು ಮಹಾಗಣಪತಿ ದೇವರನ್ನ ಅನುಗ್ರಹ ಹೋಗಿ ಬರ್ಪಿನ ವಿಘ್ನಲಿನ ಮಾತ ಪರಿಹಾರ ಮಲ್ಪುನಾರು ಆ ಮಹಾಗಣಪತಿ ದೇವರು ನಮ ದೇವರನ್ನ ಆರಾಧನೆ ಮಾಡಿಕೊಂಡು ಈ ಮನಸ್ಸಲ್ಲಿ ಉದ್ದೇಶ ದೇವರು ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಜನಗಳು ಸಮಾಜವಿತ್ತರ ಜನಗಳಿಗೆ ಮಾತ್ರ ಎಟ್ಟಾವು ಬರ್ಪಿನ ಒಂದು ಉದ್ದೇಶ ಇದು ಬಂದೊಂದಿಲ್ಲ ಆಂಡಲ ಬರ್ಪಿನ ವಿಘ್ನರು ಮಸ್ತು ಜಾಸ್ತಿ ಮಾತ ಪರಿಹಾರವನ್ನು ನಾಡ ಸುಲೂದು ನಮ್ಮ ಕುಲದೇವರನ್ನು ಗ್ರಾಮ ದೇವರನ್ನು ಇಷ್ಟ ದೇವರನ್ನು ದೈವ ದೇವರನ್ನು ಅಂಚನೆ ಗುರು ಹಿರಿಯರನ್ನು ಮಾತ್ರ ಮನಸ್ಸನ್ನು ನೆನೆತೊಂದು ನಮ್ಮ ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ ನಾಡ ಬರ್ಪಿನ ವಿಘ್ನ ಮಾತ್ರ ದೇವರು ಪರಿಹಾರ ಮಾಡಿಕೊಂಡು ಮಲ್ಪುನ ಪೂಜೆ ಉದ್ದೇಶ ದೇವರು ಮಲ್ಪುನ ಆ ಉದ್ದೇಶ ಈಡೇರಲಕ್ಕ ದೇವರ ಮಂತ್ರಿಗಳ ಶಾಸ್ತ್ರ ಪದ್ಧತಿ ಅವರಿಗೆ ಪ್ರಕಾರವಾಗಿ ಆ ಪ್ರಾರಂಭ ಮಲ್ಪುನ ಪೂಜೆಯ ಸ್ವರೂಪದಟ್ಟು ಫಲಪದವನ್ನು ದೇವರ ಪ್ರಾರ್ಥನೆ ಮಾಡ್ತದೆ. ಮನಸ್ಸಿನ ದಾನವಾದ ಉದ್ದೇಶ ದೇವರು ಆ ದೇವರನ್ನ ಸೇವೆಯ ಮಲ್ಪರಿಗೆ ಬಿಡಾಡ್ತಾರೆ. ಅಂಚಿನ ಒಂದು ಉದ್ದೇಶ ನಿಗಲ್ಲ ಕೆಟ್ಟ ಉದ್ದೇಶ ಒಲ್ಲುಡ ಆಪಿಲಕ ಮಲ್ಕೊಂಡು ಅಂಚಿನ ಮಲ್ಪನ ದೇವರು ಮಾತ್ರ ನಿಗಲಿಗೆ ಆ ದೇವರ ಸ್ಥಿರತೆಯನ್ನು ಅನುಗ್ರಹ ಮಂದುಕೊಂಡು ಆ ಲಕ್ಷ್ಮೀ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವರನ್ನ ಆಶೀರ್ವಾದ ನಿಗಲ್ಲ ಕುಲದೇವರನ್ನ ಆ ಅನುಗ್ರಹ ನಿಗಲವಿದ್ದು ಸದಾ ಪಡೆದು ನಡೆದು ದೇವರನ್ನ ಪೂಜಾ ಪ್ರಾರಂಭರು 2 ಫಲನ ಮೊದಲು ಕುಲದೇವರ ಗ್ರಾಮ ದೇವರ ಇಷ್ಟ ದೇವರ ದೈವ ದೇವರ ಅಂಚೆ ಗುರು ಹಿರಿಯರ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ದೇವರು ಸರ್ವೇಭ್ಯೋ ದೇವೇಭ್ಯೋ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ಹರಿಶ್ರವಾಣಸ್ಯ ಕರ್ಮಣಃ ಸಮಾಜ 3ನೇ ವರ್ಷದ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ಈ ಮಾಡಿ ಮೊದಲ 5 ದಿವಸದ ಪೂರ ಬಿದಿರನ್ನು ಗೋಪಿಡಿಸಿಕೊಳ್ಳುವುದಿಲ್ಲ. ಮೊದಲೇ ಗೀತ ಭಜನೆ ಸಂಕೀರ್ತನ ಕಾರ್ಯಕ್ರಮ ಶ್ರೀ ರಾಜರಾಜೇಶ್ವರಿ ಭಜನಾ ಅಂತ ಮುಖ್ಯ ನಡಪರಡು ರೆಡ್ಡಿಗಳು ಕಥಾ ಸಾರಾಂಶ 5 ಬೊಕ್ಕ ಭಜನೆ ಕಂಟಿನ್ಯೂ ಮಾಡೋದು. 5 ಬೊಕ್ಕ 7ನೇ ಶ್ರೀ ಸತ್ಯನಾರಾಯಣ ದೇವರ ಮಹಾಮಂಗಳಾರತಿ ವೈದ್ಯೇಶ್ವರ ಬಿದ್ದರೆ ಅಂಚನೆ ಪರ್ಪುಣ Mama
ಕಾರ್ಯಕ್ರಮದ ಒಂದು ಹಂತ ಮುಕ್ತಾಯವಾಯಿತು. ಇನ್ನು ಶ್ರೀ ಸತ್ಯನಾರಾಯಣ ದೇವರ ಕಥಾ ಸಾರಾಂಶ ಪುರೋಹಿತರಂತ ಶ್ರೀ ರಘುಭಟ್ ಅವರಿಂದ, ನಂತರ ಭಜನಾ ಕಾರ್ಯಕ್ರಮ ಮುಂದುವರೆದಿದೆ. ನಂತರ ಶ್ರೀದೇವರಿಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಹಾಗೂ ಮಹಾಪ್ರಸಾದವನ್ನು ವಿತರಿಸಲಾಗುವುದು. ಧನ್ಯವಾದ. ಪುಣ್ಯ ಮಾಲೆಗೆ ಜನ್ಮನ ಗುರುಪಲು ಕಲಾ ಲೀಲಾವತಿ ಪುದರಲಾದಿ ಬೇರೆ ಕಲಾವತಿ ಪಡೆದು ಅಣ್ಣ ಪಣ್ಣಿನ ಪರಕ್ಕಿನ ಬಾಕಿ ಬೇರೆ ಬಾಲೆ ಪುಟ್ಟಿ ಕೂಡಲೇ ಎಂದಲು ಪೂಜೆ ಮಂತ್ವಯಾದ ಪಣ್ಣಿನಗಲು ಗುಡಿಯಲ್ಲಿ ಏತು ನೆನಪು ಮಂತ್ರನಾಡ ಕಣ್ಣನೆ ಅವನು ದುಂಬುಗ ಬಾಡುವೆ ಮದ್ಮೇಲ ಪ್ರಾಯಗಾಲಗಳ ಮದ್ಮೇಲ ಒಟ್ಟಿಗೆ ಪೂಜೆ ಮಂತ್ಗಾಬದ ದುಂಬು ಬಾಡುವೆ ಬಾಲ ಮಲ್ಲಾದ ಮದ್ಮೆಲ್ಲ ಮಲ್ಪಾವೆ ಆಡ ಮದ್ಮೇಲ ಸಭೆಯನ್ನು ಮಲ್ಪಡಾಯನ ಪೂಜೆಯನ್ನು ಬಾಕಿ ದೀಪೆ ಜೀವನವು ಕಷ್ಟದ ಅಂತ ಸುಕುಟು ಜೀವನ ಸಾಕ್ಷ್ಯವಾಗಿದ್ದನಾಗಿ ದೇವರನ್ನು ಒಲ್ಪ ನೆನಪಾಪು ಪೂಜೆನ ಒಲ್ಪ ನೆನಪಾಪುಡಾಯನೆ ಅಂಚನೆ ಜೀವನವನ್ನು ಸಾಕ್ಷ್ಯವರಿಸುವಲ್ಪೆ ದೇವರೆಲ್ಲ ಸಮಯನು ಕಾತೊಂದುಲ್ಲೇರು ಎದಗ ఆయన ಹಾಡು ಸಮಯ ಬರಪ್ಪು ಮಾಡುದು ಅದಗೆಲ್ಲ ದೇವರೆಲ್ಲ ಶಾಪನ ಕೊಡ್ಬೇರಿಗೆ ದೇವರು ಕೊನ್ನ ಶಾಪಡದವರ ಅಗಲಿಗೆ ವ್ಯಾಪಾರಗಳು ನಷ್ಟ ಅವರಿಗೆ ಶುರುವಾಗುತ್ತದೆ. ಐದ ಒಟ್ಟಿಗೆ ಕಳ್ಳತನ ಮಂತ್ರಿ ಜಿನ್ನಾಡಲ ಕಳ್ಳತನದ ಆಪಾದನೆ ಅಗಲ ಬಿಟ್ಟು ಬರ್ತದೆ. ಆ ದೇಶದ ರಾಜ ಚಂದ್ರಗಿದು ಮಹಾರಾಜ ಅಗಲ ಕಾರಾಗೃಹ ಪಾಡುವೆ ವ್ಯಾಪಾರ ಗೊತ್ತು ಪೋತಿನ ಗೊತ್ತು ಗಂಡನట్లు ಇಲ್ಲಡೆ ಬರ್ತಿನ ಸೂಚನೆ ಇಲ್ಲಡಿತ್ತಿನ ದವಸದ ಅನ್ಯ ಮಾತ ಕಾರ್ಯಾನಗ ಅಪ್ಪೆಲ ಮೊದಲ ಒಟ್ಟು ಸೇರೊಂದು ಇಲ್ಲ ಇಲ್ಲಡೆ ಬೇಲೆಗೆ ಮಲ್ಪ ಇಟ್ಟುಗಾಡವರಿಗೆ ಒಂದು ಸಮಯದ ಮೊದಲ ಇಲ್ಲಡೆ ಬೇರೆಗೆ ಜನಗಳಿದ್ದೀರಿ ಇಂಚಿತ್ತನ ಒಂದು ಪರಿಸ್ಥಿತಿ ಬೇಕಿಲ್ಲ ಬೇತಕಲ್ಲ ಇಲ್ಲಡಬಹುದು ಬೇರೆ ಮಲ್ಪನ ಪರಿಸ್ಥಿತಿನೇ ದೇವರೇ ಕೊಡ್ತೀರಿ ಅಗಲು ಮಂತಿನ ಒಂದು ತಪ್ಪುದ ಅವರ ಸಮಯ ಒಂದೀಲಕ್ಕ ಉಪ್ಪಿ ಬದಲಾವಣೆ ಆಗುವುದು ವಂಚನೆ ಅಗಲ ಜೀವನದ ಬದಲಾವಣೆ ಆದರೂ ಆಪಟಿಗೆ ಒಂದಿನ ಅಪ್ಪ ಮಗಲು ತಡವಾದ ಬರ್ಪದು ಬೇರೆ ಮಂತದ ಅಪ್ಪ ಕಾರಣಗಳಿಂದ ಬರ್ಪದು ಅಮ್ಮ ಒಂದು ಇಲ್ಲಡದು ಪೂಜೆನ ಮಂತದಿರ್ತೀರಿ ಖುಷಿ ಆಗ ಆ ಪೂಜೆನದು ಪೂಜೆನ ಮಾತದು ಯಾರ ಪ್ರಸಾದನ ಪದೊಂದು ವೈದ್ಯ ಪಂಡಿತ ಅಪ್ಪೆಗೆ ಕೊನ್ನಾಗ ಆಘಾತ ಪಡುದು ಸತ್ಯನಾರಾಯಣ ದೇವರನ್ನ ಪ್ರಸಾದ ಮಗಳ ಬಂಪುದು ಮಗಳೇ ಒಂದುವೆ ದೇವರನ್ನ ಅವನಿಗೆ ಅನುಗ್ರಹದವರ ಈ ಪುರುಷ ಎಂಗಲು ಪೂಜೆನ ಮಂಪ ಪಡೆದು ಪರಿಕೆನ ಪಂಡಿತ ಅವರ ನಿನ್ನ ಅನುಗ್ರಹದಲ್ಲಿ ಅಡ್ಡ ಕೇವಲ ಪರಕೆನ ಪಂಕ್ತಿನ ಮಾತ್ರ ಇದೆ ಪುಟ್ಟ ಇನ್ನಿತ ದಿನ ನಿನ್ನನೇ ಕೈದು ದೇವರ ನೆನಪು ಪುಟ್ಟ ಒಂದೇ ಪಡೆದು ಇನ್ನೊಂದು ಮಗಳ ಬಂಪಲು ಆಯಾತ ಬೇಗ ನಮ್ಮ ಪೂಜೆನ ಮಲ್ಪಗ ಮಾಡಿದ್ರು ಮಲದಾನಿ ಕಾಂಡ ಬೇಗದಲ್ಲದ್ದು ದೇವರನ್ನ ಪೂಜೆನ ಮಲ್ಪ ಅವರಿಗೆ ಎಲ್ಲ ಕಟ್ಟದು ಮಲ್ಪಾಯನ ಪೂಜೆನ ದೇವರ ಸಂತೋಷವನ್ನು ಸ್ವೀಕಾರ ಬಂದದ್ದು ಅದಲ್ಲ ಜೀವನ ಬೈದಿನ ಕಷ್ಟನ ಪರಿಹಾರ ಬೇರಿಗೆ ಈ ರಾಜ ಮೊದಲಿನ ಕಾರಾಗೃಹ ಪಾಡದಿನ ವ್ಯಾಪಾರದಿಂದ ಮರ್ಮ ಇಲ್ಲ ಕಳ್ಳತನ ಆಪಾದನೆ ಒಂದು ದಿನ ಕನೋಟು ಬಂದದ್ದು ಬಂದ್ಬೇರಿಗೆ ರಾಜನ್ ಮಸ್ತ್ ವರ್ಷ ಎರಡು ವ್ಯಾಪಾರಗಳು ಕಳುವೇರನಗಳು ಪಡೆದು ವಿಚಾರಣೆ ಬಂದ ಅಂಚನೆ ಕಾರಾಗೃಹ ಪಾಡದ ಅವರು ಕಳುವೇರನಗಳಂತೂ ವ್ಯಾಪಾರನಗಳು ಎಲ್ಲ ಒಂಜಿ ಶಾಪಡದ ಅವರ ಕಳುವೇರನಗಳಾಗ್ತೇವೆ ರಾಜ ಪೂರ್ವೇ ಮನದಾನಿ ಕಾಂಡೆ ಬೇಗ ನೆಲದ್ದು ಅಗಲೇನು ಬಿಡ್ಪಾದು ಅಗಲಿಡ ಕ್ಷಮೆಗೆ ಒಂದು ಗೋಡಿತ್ತು ನಾನು ದುಡ್ಡು ಬಂಗಾರ ಕೊಡುದು ಅಗಲ ಇಲ್ಲಡೆ ಕಡಬುಡ್ವೆ ದೇವರೇನು ಇತ ಮಾತ ಯಾರು ಪರೀಕ್ಷೆ ಮಲ್ತ ಮಗಳಿಗೆ ಕಷ್ಟದ ಗುರಿಗೆ ನನಾಂಡಲ ನೆನಪು ಬರುವ ಎನ್ನ ಬಣದು ಕುಡವರ ಪರೀಕ್ಷೆ ಮಲ್ಪದ ಬಿಡಾಡಬೇಕು ಮಗಳು ಇಲ್ಲಡೆ ಬಣದು ಬಿಡಾಡಗ ತಾದಿರ ಮಧ್ಯವು ಸನ್ಯಾಸಿನ ವೇಷಗಳು ಬರ್ತದೆ ಭವತ ಭಿಕ್ಷಾ ಅಂತ ಭಿಕ್ಷೆ ಕೊರಲೆ ಕೇಳುವರಿಗೆ ವ್ಯಾಪಾರಿ ಅಮಸರಡು ಬಣ್ಣದು ಇಲ್ಲಡೆ ಬಿದ್ದಾಡ್ತಿನ ಸನ್ಯಾಸಿ ತೂಯಿ ಪೆಟ್ಟಿಗೆ ಗರ್ವ ಬರ್ಪುಡಿ ಅವೇ ಗರ್ವಗಳು ಸುಳ್ಳು ಬಂಟೆ ಸ್ವಾಮಿ ಇರೇಗು ಗೊಪ್ಪಿನ ಊದ್ರವಿಯಲ್ಲ ಇಚ್ಚಿ ಮಾತಲ ಕಜವಳು ಜಿಂಜಿನ ಓದಿನ ಓಡ ಎಂಬುದು ಪದ ದಕ್ಕರಿಗೆ ಪದದುಲ್ಲ ಮಾಡೋದು ಸುಳ್ಳು ಬಂಟೆ ತಥಾಸ್ತು ಬಂಟೆಗೆ ದೇವರನ್ನ ಒಂಜಿ ಶಾಪಡದವರ ಅಗಲು ಪಂಡಿನ ಲಕ್ಕನೆ ಆಗ್ತದೆ ಅವಳು ಇತ್ತಿನ ಕಜವು ದರ ರಾಜಗುರುತಿನ ಮಹಾತದರ ಮಾಯಕಾತನ ಬದಲಿಗೆ ಕಜವಳು ಜಿಂಜಿದಿನ ಓಡದಿಕ್ಕುಳಿಗೆ ಒಂದಿನ ಮಾತೂರು ವ್ಯಾಪಾರಿಗೆ ಚಿಂತೆ ಹಾಕೋದು ಅಣ್ಣ ಮರಮಾಯ ಬಂಟೆ ಒಂದು ಮಾತ ಸನ್ಯಾಸಿಗಳಂತಾರ ಆದಿಪ್ಪರಿಗೆ ಯಾವ ನಾಡನ್ನು ಪೋನಗ ಮರದ ಪುಟುಳ್ಳಿಯ ದೇವರ ಸನ್ಯಾಸಿನ ವೇಷ ಮಗಳು ಬರ್ತಿರೋದು ಗೊತ್ತಿದ್ದು ಐಕೆ ಕಾಕೊಂಡಿದ್ದೇನೆ ಹೋದು ಸಾಷ್ಟಾಂಗ ನಮಸ್ಕಾರವನ್ನು ಬೇರೆ ಸ್ವಾಮಿಗಲ್ಲ ತಪ್ಪ ಅಂದ್ರೆ ಎಲ್ಲರಿಗೂ ಕ್ಷಮೆ ಕೊಡಲಿ ದೇವರಿಗೆ ಮೊದಲನಿರ್ತದೆ ಭಕ್ತಿ ತಿನ್ನಾಡಲ ಅಲ್ಪ ನಿರಂತರವಾದ ದೇವರನ್ನ ಪೂಜೆ ಆಗುಂಡು ಅಪ್ಪೆಲ್ಲ ಮೊದಲ ಮಲ್ಕೊಂಡು ಕಣ್ಣೆರಡು ಬರಡು ಬಂಡಿರು
കണ്ണനല്ല ഭക്തൻ മരണവും കണ്ടത് ദേവന നട്ടുന്നില്ല അതിനടുത്ത് ಅವರ ದೇವರು ಮೊಗಲಿಗೆ ತನ್ನ ಒಂದು ದಿವ್ಯ ರೂಪನ ತೋಜಾದ ಆಗಲಿಗೆ ಕ್ಷಮೆ ಕೊಟ್ಟಿರಿಗೆ ದೇವರ ದಿವ್ಯ ರೂಪ ತುಯಿಬಿಟ್ಟಿಗೆ ವ್ಯಾಪಾರಿಗೆ ಜ್ಞಾನೋದಯ ಆಗುವುದು ತನ್ನ ತಪ್ಪುದ ಅರಿವಾಗುವುದು ದೇವರನ್ನ ಪಾದಗಳಿಗೆ ಮುರಿದು ಕ್ಷಮೆಗೇನಿಲ್ಲ ಕ್ಷಮಾ ಸಾಗರ ಇಲ್ಲಿನ ಭಗವಂತೆ ಆಗಲೇ ಕ್ಷಮೆ ಕೊಡುದು ಅಲ್ಪಡದು ಲಕ್ಕದು ಹೋಗಿ ವ್ಯಾಪಾರಿಗೆ ಗೊತ್ತಾಗ್ಬಿಡುದು ಅದಕ್ಕೋಸ್ಕರ ಇದು ಮಾತ್ರ ಕಷ್ಟವಿಲ್ಲ అయినా ಬೇಗ ಈಡೇರ್ಲಕ್ಕ ಮಲ್ತು ಬರುದು ಅಂಚನೆ ಅದೆಲ್ಲ ಕುಟುಂಬದವರಿಗೆ ಮಾತ್ರ ಇನ್ನ ಜೀವನದ ಬರ್ತಿನ ಸಕಲ ದಾರಿದ್ರ್ಯನ ಮಾತ ದೇವರು ಪರಿಹಾರ ಮಲ್ತು ಬರುದು ಜೋಗುಲಿಗೆಡ್ಡೆ ವಿದ್ಯೆಯನ್ನು ಬುದ್ಧಿನ ಆರೋಗ್ಯನ ಗ್ರಾಮಕ್ಕೆ ಕೊಟ್ಟು ಭಕ್ತಿನ ಬಂಧು ಬಾಂಧವರನ್ನಾಗಲಿಗೆ ಮಾತ್ರ ಇಲ್ಲ ಆ ದೇವರನ್ನ ಒಂದು ಕೃಪಾ ಕಟಾಕ್ಷ ಇರ್ತದೆ ನಿಗಳಿಗೆ ಮಾತ್ರ ಇರಲಿಲ್ಲ ಶರೀರಕ್ಕೆ ನೋಡಿದ ಆರೋಗ್ಯ ಮನಸ್ಸಿಗೆ ಮೂಡಿದ ನೆಮ್ಮದಿನ ದೇವರು ಅನುಗ್ರಹ ಕೊಡುವುದು ಆ ಭಗವಂತನ ಅನುಗ್ರಹ ನಿಗಲ್ಲ ಮಾತ್ರ ಉಪ್ಪಡು ಹೊಡೆದು ದೇವರನ್ನ ಕಥೆಗೆ ಮಂಗಳದ ಹಾಡಿನ ಮುಖಾಂತರ ನಮ್ಮ ಮಾತೆಲ್ಲ ಒಟ್ಟು ಸೇರುವುದು ದೇವರ ನಟೋಮಿ ಸ್ವಾಮಿ ದೇವರು ಓ ಮಂಗಲಂ ಭಗವಾನ್ ನೀಲವರ್ಣ ವೇದವಾದ ಜೀವಂತವರು ಗೋವಿಂದ ಗೋಗುಲಾನಂದ ಬ್ರಹ್ಮಾವಿರ್ಮೂಯಂ ಮೂಜಿ ಭಜನಂಡು ಕಡೆಯ ಇಂಗ್ಲೊಟ್ಟಿಗೆ ನಿಖುಲ್ಲ ಪಂಡಡ ಇವಜಿ ಪೂಜಾ ಮಂದಿರ ಪೂಜಾ ಮಾಡಿ ಅನಾಥ ಭಕ್ತಿ ಬಂದು ಭಜನೆ ಪೂರ ಭಗವದ್ಭಕ್ತರು ಒಂಜಿ ವಿನಂತಿ ಇಂಗ್ಲೊಟ್ಟಿಗೆ ನಿಖಲು ಶ್ರೀರಾಮಗೆ ಹನುಮಂತಗೆ ಈಶ್ವರ ದೇವರಿಗೆ ಅಂಜನೆ ಬರ್ಪಣಿಸಿದ ಪೂರ ದೇವರಿಲ್ಲ ಒಂಜಿ ಜೈಕಾರ ಪಾಡಲೆ ಇಂಗ್ಲೊಟ್ಟಿಗೆ ನಿಖುಲ ಪಂಡಕ್ಕೆ सियापति रामचंद्र की प्रजापति कृष्णचंद्र की गौरीपति चंद्रचूड़ की पवन सुत हनुमान की तपोवन ज्ञानानंद की तपोवन ज्ञानानंद की बोलो श्री रामचंद्र की बोलो श्री रामचंद्र की इतना यदि उनते नल्लू
ಮಾಡಿದಂತಹ ಸೇವೆಯನ್ನು ಭಗವಂತನು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಏನಾದರೂ ಒಂದು ತಪ್ಪಾಗಿದ್ದರೆ ಅದಕ್ಕೆಲ್ಲ ಆ ಭಗವಂತನು ಕ್ಷಮೆಯನ್ನು ಕೊಟ್ಟಂತಹ ಸೇವೆಯನ್ನು ಭಗವಂತನು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಹಾಗೆಯೇ ಲಕ್ಷ್ಮೀ ದರ್ಶನ ಸ್ವಾಮಿಯ ಪಾದಾಂತಕ್ಕೆ ಗೋವಿಂದ ಗೋವಿಂದ ತಲೆ ಬಗ್ಗಾದಿಗ್ಲೇನು ಮೋಗಿಡ ಎತ್ಕೊಂಡಲ್ಲಿ ಬಂದ್ರೆ ಗಟ್ಟಿನಗ್ಲ ಗಟ್ಟಿ ಸಮಾಜ ಬಂದಾಗ ಕೆಲವರಿಗೆ ಗುರ್ತಿಸಿ ಅದ್ರ ಬಗ್ಗೆ ಇಲ್ಲಿಯ ಕಿರುಪರಿಚಯ ಬರ್ತಾರೆ. ಹೊಲದವರ ಬಂದಾಗ ಗಟ್ಟಿನಗ್ಲ ಕುಲ ಕಸುಬು ಕೃಷಿ ಕಂಡದಪ್ಪನ ಕೃಷಿ ಮಲ್ಪನ ಒಂದು ಕುಲ ಕಸುಬಂಚ ಹಳೆಗ ನಡೆದು ಹೊಲದವರ ಇತ್ತಿನ ಹೊಲದವರ ಅವೇನು ಹೊಲದವರ ಬಂದಿರಿ ಗಟ್ಟಿಯಿಂದ ಆಯ ಬತ್ತನಿಗೆ ಕೇಳಿದ್ರು ಗಟ್ಟಿಯಿಂದ ಆಯ ಬತ್ತನಿಗೆ ಈಗ ಅಚ್ಚೆಡ್ದು ಪಿಚ್ಚಿನಾಗ್ಲಿ ಯಾರ ಬಂದಿರೋ ಒಂದು ಇಲ್ಲೇ ಕಥದ ಬಂದಾಗ ಉಳ್ಳದ ರಾಣಿ ಹಬ್ಬಕ್ಕ ಪೋರ್ಚುಗೀಸರಿಗೆ ಗಿಡತಿನ ಮಾಮಲ ಗಟ್ಟಿಗೆದಿ ಅದರೊಟ್ಟಿಗೆ ಮಗವೀರ ಒಂಜಿ ಮಲ್ಲ ದಂಡಿತ್ತು ಹಬ್ಬಕ್ಕನ ಅಂಗಾಧಿಪತಿ ಅಂಗರಕ್ಷಕ ಆದಿತ್ಯನೇ ಅವರಿಗೆ ಗಟ್ಟಿ ಬಂದು ಪಡ ಅದೇ ಅಂಜ ಗಟ್ಟಿ ಬಂದು ಎತ್ತಿನ ಗಟ್ಟಿಗೆ ಎತ್ತಿರಿ ಅಂಜ ಐದು ಬೊಕ್ಕ ಗಟ್ಟಿ ನಾಡು ಒಂದೇ ಏಕ ಪುರಾವೆದಾದ ಬಂದಾಗ ಶ್ರೀ ಸೋಮನಾಥ ದೇವಸ್ಥಾನ ಆಯ್ತಾ ಲಿಪಿ ಬರೋದುಂಡು ಇತ್ತಲ ಉಂಡು ಬೋದು ತೂರಿ ಅವಳು ಹಬ್ಬಕ್ಕ ರಾಣಿ ಗಟ್ಟಿನಗಳಿಗೆ ಕೊಡ್ತಿನಂಚಿನ ಒಂಜಿ ಬಳುವಲಿದಾದ ಬಂದಾಗ ಶ್ರೀ ಸೋಮನಾಥ ದೇವಸ್ಥಾನ ಮುಕ್ತೇಶ್ವರ ಇತರ ಪಾರಂಪರ್ಯವಾದ ಆ ಒಂಜಿ ಮುಕ್ತೇಶ್ವರ ಇತ್ತಲ ಉಂಡು ಇದು ಗಟ್ಟಿ ಹೊಲದವರ ಯಾನಿ ಗಟ್ಟಿ ಸಮಾಜ ಇಂಗ್ಲಿಷ್ ಒಂಜಿ ಅಂಶದ ಬಂದಾಗ ಜೈನರ ಒಂಜಿ ಅಂಶಲ ಉಂಡು ಒಂದು ಗಟ್ಟಿನಗ ಪರಿಚಯ ಬಂದರೆ ಗಟ್ಟಿನಗಳು ಖಾಲಿ ಪೂಜೆ ಮಾತ್ರ ಮಲ್ಪನ ಅಂತಂದ್ರೆ ಬಾಕಿ ಈ 7-8 ಕೆಲಸ ಮಲ್ಪನ ಒಂಜಿ ಜನಗಳೇನು ಗುರುತ ಮಲ್ಪನ ಕೆಲಸ ಎಪ್ಪಲ ಪ್ರತಿ ವರ್ಷ ಮಾತುಕೊಂಡು ಅದು ಬಂದರೆ ಒಂಜಿ 5 ಜನ ಗುರುತ ಮಾಡ್ತದೆ ಇನ್ನು ಅಟ್ಲೇನು ಈ ಪೂಜಾ ಮಂಟಪದ 2 ಮಾನಾದಿಗೆ ಮಾತೊಂದಿಲ್ಲ ಬೆಂಬಲದ ಕಾರ್ಯಕರ್ತರು ರಚನ ಕಾರ್ಯಕರ್ತರ ಮಿತ್ತ ಬರಡು ಅಂಚೆ ಮಿತ್ತಿನ ಮನೆ ಬಂದೆ ಕುಲ್ಲೋಡು ಒಂಚೂರು ಕುಲ್ಲೆ ರಾಜರಾಜೇಶ್ವರ ಬಂದ ಮನೆ ಬಂದೆ ಕುಲ್ಲೆ ಅಗ್ರ ಜಾಸ್ತಿ ಬೋಬೆ ಆಗ್ಬಿಡು ಕುಲ್ಲೆ ಬಂದ್ರೆ ಮೂಲು ಕರೀನಾ 18 ವರ್ಷ ಒಂಜಿ ವರಮಹಾಲಕ್ಷ್ಮಿ ಪೂಜಾ ವ್ರತ ಮಲ್ದೊಂದಿಲ್ಲರೆ ಕಡಿಮೆ ಒಂಜಿ 85 ಜನ ಪೊಂಜೋಲೆಗಳು ಒಟ್ಟು ಸೇರ್ಪಾದ ಅಡೊಂಜಿ 10 ಜನ 8 ಜನ ಕೋರ್ ಕಮಿಟಿ ಆಂಡಲ ಎಂಗ್ಲಂಜಿ ಲೀಡರ್ ಬಂದಿತ್ತ ಉಪ್ಪುನಂಚಿನ ಒಂಜಿ ಅಪ್ಪಲೆ ಕೊಪ್ಪುನಾರೆ ಒಂದು ಲ್ಯಾಬ್ ಶುರು ಮಾಡಿ ಎತ್ತಿನ ಉದರಿಯನ್ನು ಬಂದಿದ್ದಿ ಸೋಳ ಸತೀಶ್ ನಮ್ಮೊಟ್ಟಿಗೆ ಅವೇತೋ ಪೂಜೆಗೆ ಧಾರ್ಮಿಕವಾದ ಸಾಮಾಜಿಕವಾದ ಬಂಡಲಾರಿಗೆ ಇಟ್ಲೆ ಗೊತ್ತಿದ್ದ ವಿಷಯ ಜಾತಕನಾಗ ಈಗ ಧಾರ್ಮಿಕವಾದ ಮಾತ್ರ ತಗೊಂಡಿದ್ದಾರೆ ಅಣ್ಣ ಅದು ಸಾಮಾಜಿಕವಾದ ಅವು ಏತೋ ಬಡಬಲದ ಪೊಣ್ಣುಲೆಗೆ ಮದುವೆ ಮಲ್ಪೆರ ಸೀರೆ ಕೊಡ್ತೀನ ಕರಿಮಣಿ ಕೊಡ್ತೀನ ಮಹಾತಾಯಿ ಏತೋ ಜನಕ್ಕೆ ವಿದ್ಯೆ ಕೊಡ್ತೀನ ಮಹಾತಾಯಿ ಅಂಚಿನ ಈಗಲ ಒಂದು ಅಪ್ಪೆಲೆ ಕಡಿಮೆ ಅಂತ ಬೆಂಬಲದ ಸುವರ್ಣ ಸತೀಶ್
ಎದುರು ಬಲೆ ಬಂದ್ರೆ ಜೋರಾಗಿ ಚಪ್ಪಾಳೆ ಬಂದ್ರೆ ಸುವರ್ಣ ಸರ್ ಇದು ಸುಸ್ಮಿತಾ ಬಕ್ಕ ಗ್ರೀಷ್ಮ ಬಲೆ ಒಂದು ಮಹಿಳೆಯರಿಗೆ ಗುರುತ ಮಾಡ್ಬೋದು ನಮ್ಮದು ಜೋರಾಗಿ ಚಪ್ಪಾಳೆ ಬಂದ್ರೆ ಅಂಜಲಿ ಇಂಗ್ಲಲ್ಲಿ ಸನ್ಮಾನ ಫಲಕ ಅರೆಗೆ ನನ್ನಾತು ಅರೆದು ಎಟ್ಟ ಕಾರ್ಯ ಅವರು ಬಂದು ಇವರು ದೇವೇಡ ಶ್ರೀ ವರಮಹಾಲಕ್ಷ್ಮಿ ರಾಜರಾಜೇಶ್ವರಿ ಅಪ್ಪೇಡ ನಟ್ಟೊಂದು ಅರೆಗೆ ಆಯುರ್ವೇದ ಭಾಗ್ಯ ತೋಡ ಬಂದು ನಟ್ಟೊಂದು ಅಂದರೆ ಮೊದಲು ಅವು ಎತ್ತುವ ಸಂಘಟನೆಗಳು ನಮ್ಮ ಧರ್ಮಕ್ಕೋಸ್ಕರ ನಮ್ಮ ಸಂಸ್ಕೃತಿಗೋಸ್ಕರ ಬೆಂದಿದೆ ಕೆಲಸ ಮಾತೊಂದಿಲ್ಲ ಅటువంటి ಮುಖ್ಯమైన ವ್ಯಕ್ತಿ ಬಂದಾಗ ಇನ್ನಿತ ದಿನ ಕೊಲ್ಲಿ ರಾಷ್ಟ್ರಡೊಂಜಿ ಯಕ್ಷಗಾನದ ಒಂಜಿ ದೀಂಗಿನದ ಚೆಂಡದ ಮದ್ದಳದ ಲೈಕ್ ಪೂರ ಒಂಜಿ ಕಾರಣೀಭೂತ ಎನ್ನುವ ವ್ಯಕ್ತಿತ್ವ ಅಣ್ಣ ದಿನೇಶ್ ಶೆಟ್ಟಿ ಕೊಟ್ಟಿದ್ದ ಗೊತ್ತಿದ್ದಾರೆ ಇನ್ಮೇಲೆ ಏತ ಧಾರ್ಮಿಕ ಸೇವೆ ಮಾಡಿದ್ರೆ ಅವರ ಊರುಡು ಬಡಪಾತ್ಡು ಉಪ್ಪಿನ ಜೋಕ್ಲಿಗೆ ಸ್ಕಾಲರ್ಶಿಪ್ ಆಡು ವಿದ್ಯಾದಾನ ಆಡು ಮಲ್ತೊಂದಿಲ್ಲ ಮಲ್ತು ಬರೋದಿಲ್ಲ ಧಾರ್ಮಿಕ ಕ್ಷೇತ್ರದ ಆಡು ಸಾಮಾಜಿಕ ಕ್ಷೇತ್ರದ ಆಡು ಅವೇತೋ ಕೆಲಸ ಮಂದಿನ ಅವ್ರ ಪಂಪು ಸೇರಿ ಅವನಿಗೂ ಬಂಪ ದಿನೇಶ್ ಅಣ್ಣ ಬಲೆ ಅದಕ್ಕೆ ಬೆಳೆಸಿದ ಆರ್ಥಿಕ ಒಪ್ಪೇರು ಮೂಲ ಒಳ್ಳೆ ಧರ್ಮದ ಬಗ್ಗೆ ಮನೋಜ್ ಬಕ್ಕ ಹರೇಶ್ ಬಲೆ ಮನೋಜ್ ಬಲೆ ಬೇಗ ಫಾಸ್ಟ್ ನನ್ನತ್ತು ರಾಜೇಶ್ ಬಲೆ ಹೆಂಗಿನ ಶಾಲು ಪದರಿ ಮಾನದಿಗೆ ಮಾಡ್ಕೊಡು ಎಲ್ಲಿಯ ಸ್ಮರಣಿಗೆ ನನಾಥ ದೇವರಿಗೆ ಆಯುರಾರೋಗ್ಯ ಭಾಗ್ಯ ಕೊಡು ನನಾಥ ಇರಾಜ್ ಸಮಾಜ ಸೇವೆ ಧಾರ್ಮಿಕ ಸೇವೆ ಮಾಡಪಟ್ಟು ಸೋಲ್ಬರಿ ಬಂದ್ರೆ ಎಂಗ್ಲೊಟ್ಟಿಗೆ ಉಳ್ಳೇರಿ ಕುಡಿಜಿ ಸಮಾಜ ಸೇವೆಗೆ ಮೂಲಪುಣಂಚಿನ ವ್ಯಕ್ತಿ ಬಾಲಸಾಲ್ಯನ್ ಅವೇತೋ ಜೀವನ ಓಡಿಪಾದ ರಕ್ತದಾನದ ಮೂಲಕ ಜೀವನ ಓಡಿಪಾದಿನ ಅಣ್ಣ ಬಲೆ ಬಾಲಸಾಲ್ಯನ್ ನಮ್ಮೊಟ್ಟಿಗೆ ಮೊಗವೀರ ಸಮುದಾಯದ ಅರೆಲಂಗ್ಲಲ್ಲಿ ಗುರುತ ಮಾಡ್ತಿದ್ದಾರೆ ಸಮಾಜ ಸೇವೆಗೆ ಒಂಜಿ ಸೋಮಿನ ಸಮುದಾಯದ ಮಾತೊಂದಿಲ್ಲ ಬಾಲಸಾಲ್ಯನ್ ಇಲ್ಲ ಎಲ್ಲಿಯ ಸ್ಮರಣಿಗೆ ಇದು ನೆತ್ತೇರ ವೈಪಿಲ್ಲ ಸರ್ ಆನ ಸಮಾಜ ಸೇವೆ ಮಾತಂದಲ್ಲಿ ಅಂದ್ರೆ ಸಂಸ್ಕೃತಿ ಏತು ಮುಖ್ಯನ ಅದೇ ಮುಖ್ಯ ನಮ್ಮ ಕನ್ನಡದ ಭಾಷೆ ಈ ಕನ್ನಡದ ಭಾಷೆಯನ್ನು ಉಳಿಪಾರಿಗೋಸ್ಕರ ಒಂದು ಕನ್ನಡ ಪಾಠಶಾಲೆ ಮಾಡ್ತದೆ ಅವೇತೋ ಜನಗಳಿಗೆ ಉಚಿತವಾದ ಕನ್ನಡದ ವಿದ್ಯಾಭ್ಯಾಸ ಕೊರ್ಪಣ ಇತ್ತಿನ ಕನ್ನಡ ಪಾಠಶಾಲದ ಅಧ್ಯಕ್ಷರು ಶಶಿಧರ್ ನಾಗರಾಜ್ ಅಪ್ಪೇರು ಅವ್ರ ಹೊರಡಿತ್ತಿನ ಬೈಜರು ಅವ್ರನ್ನ ಕನ್ನಡ ಭಾಷೆ ಉಪಾಧ್ಯಕ್ಷರು ನಾಗರಾಜರಲ್ಲಿ ಉಡುಪಿ ದೇವಲ್ತದೆ ಅರ್ನ ಪರವಾದ ಸ್ಮಾರಣಿಕೆ ಕೇಳಿಲ್ಲ ಒಂದು ಶಶಿಧರ್ ನಾಗರಾಜಪ್ಪ ಮಲ್ಪನ ಜನ ಕನ್ನಡ ಸೇವೆಗಳು ಕನ್ನಡ ನಾಡು ಉಳಿಸಬೇಕು ನಂಬುತ್ತದೆ ಕೈತಬಲೆ ಚಂದನ್ ಕೈತಬಲೆ ಚಂದನ್ ಸುಸ್ಮಿತಾ ಸೋಮೇಲೆ ನನಾದೆ ಕನ್ನಡ ನಾಡಿಗೆ ಸೇವೆ ಮಾಡಬೇಕು ಅಧ್ಯಕ್ಷರ ಪರವಾಗಿ ತಗೊಳ್ತಿರ್ತೇನೆ. ಧನ್ಯವಾದ. ನಮ್ಮ ಯಕ್ಷಗಾನ ಹಾಡು ಪಕ್ಕನಲ್ಲಿ ಸಂಸ್ಕೃತಿ ನಾಡ ಅವು ನೃತ್ಯ ಭರತನಾಟ್ಯ ಎಂಗ್ಲ ಕರಿನ ರಾಜರಾಜೇಶ್ವರಿ ವಿಂಶತಿಗೆ ಬಾರಿ ಪೊರ್ಲುದ ಇಂಗ್ಲೇ ಮಾತ್ರ ಮೂಲ ಪುನಚನ ಅವು ಏತೋ ಸಂಘ ಸಂಸ್ಥೆಗೆ ಭರತನಾಟ್ಯ ಹಾಡು ನೃತ್ಯ ರೂಪಕದ ಮೂಲಕ ಹಾಡು ಅವೇತೋ ಕಲೆಯಲ್ಲಿ ಕೊಡ್ತಿನಂಚಿನಾರು ಶ್ರೀಮತಿ ರೂಪಾ ಕಿರಣ್ ಗಮತದ ಮತ್ತು ಇಂಗ್ಲ ಸ್ಮರಣಿಕೆ ಬೇಕಾಗಿ ಕೇಳಿದ್ರೆ ಒಂದು ಇಂಗ್ಲ ಇಲ್ಲೇ ಗೌರವಾರ್ಪಣೆ ಎಂಗ್ಲ ವರಮಹಾಲಕ್ಷ್ಮಿ ಪೂಜೆ ಇಂಗ್ಲ ಕುಣಿತ ಭಜನೆ ಹಾಡು ನೃತ್ಯ ರೂಪಕ ಹಾಡು ಕಲ್ಪಾತ್ ಕೊಡ್ತಿನಾರು ಎಂಗ್ಲಂಜಿ ಕಿನ್ಯ ಗೌರವಾರ್ಪಣೆ
ಅಂದ್ರೆ ಕೆಲಸ ಕೊರ್ಪುನು ಖಾಲಿ ಐ ಕಂಪನಿ ಮಾತ್ರ ಕೆಲಸ ಕೊರ್ಪುನತ್ತೆ ಅದರ ಒಂದು ಇಲ್ಲಾಗಲೇ ಬೇಲೆ ಕೊರ್ಪುನ ಆಯ್ತು ಅಂದ್ರೆ ಒಂದು ವ್ಯಕ್ತಿಗಳೊಟ್ಟಿಗೆ ಉಳ್ಳದು ಒಂದು ವರ್ಷ ಕಡಿಮೆ ಒಂದು 500 ಜನಕ್ಕೆ ನುಪ್ಪು ಕೊರ್ಪುನ ಕೆಲಸ ಮಾಡ್ತೀವಿ ಅವು ಎಂಚ ಮಾಡ್ತೀರಿ ಬಂದಾಗ ಒಂದು ವರ್ಷ 5 ಪಿಕ್ಚರ್ ಮಾಡ್ತದೆ ಆ ಪಿಕ್ಚರ್ ಸಕ್ಸಸ್ ಮಾಡ್ತದೆ ತುಳು ಭಾಷೆಗೋಸ್ಕರ ತುಳು ನಾಡಿಗೋಸ್ಕರ ಬೆಂತಿದ ಈಗ ಹೋಗಿದ ಎಂಗ್ಲೊಟ್ಟಿಗೆ ತುದುಪೇರವರು ಕಟ್ಟಮಾರ ಪಿಕ್ಚರ್ ಬರ್ತದೆ ದುಬೈಗೆ ಆಯ್ತಾ ನಿರ್ಮಾಪಕರ ಅಂಚಿನ ಲಂಚಲ ಮಟ್ಟಿಗೆ ದಯಮಾಡ್ತದ್ದು ಜೋರಿನ ಚಪ್ಪಾಳೆ ಕೊಡಿ ಎಷ್ಟೋ ಜನಗಳು ಈ ನುಪ್ಪುದ ಬಟ್ಟಲು ಫ್ಯಾಮಿಲಿ ಸಾಮಾನ್ಯ ಒಂದು ಈಗ ಎಲ್ಲಿಯ ಗೌರವ ಕಾಣಿಕೆಯಾರಿಗೆ ಸೌಮ್ಯರು ಹತ್ತಿರಕ್ಕೆ ಮಸ್ತ್ ಖುಷಿ ಆಡು ನನಾತ್ ತುಳು ಭಾಷೆಗೋಸ್ಕರ ಇನ್ನ ಈ ಬೆನ್ನಿ ನನಾತ್ ಕಡಪಡೆ ದೇವರ ಆಶೀರ್ವಾದ ನನಾತ್ ಉಪ್ಪಡೆ ಸೌಮ್ಯರು 23 ವರ್ಷದ ಭಜನೆ ಸೇವೆ ಕೊಡ್ದು ಒಂದೇ ಒಂದು ಪೈಸೆ ಏಳಲ್ಲದೆ ಉಚಿತವಾದ ಸೇವೆ ಕೊಡ್ದು ಮಲ್ತಿನ ಒಂಜಿ ತಂಡ ನಿಂತ ಹೊಸ ತಂಡ ಉಳ್ಳೇರಿ ಒರೆಲ್ಲ ಉಚಿತನೆ ಅಣ್ಣ 22-23 ವರ್ಷದ ಈ ಸೇವೆನ ಈ ಕೊಲ್ಲಿ ರಾಷ್ಟ್ರ ನಡೆದ ಬರ್ತ ತಂಡ ಶ್ರೀ ರಾಜರಾಜೇಶ್ವರಿ ಭಜನಾ ವೃಂದ ಲೆಕ್ಕ ಈಗ ಮಂಜಿ ಗೌರವ ಸ್ಮರಣೀಯ ಈತ ಸೋಮರು ಭಜನೆ ಮಾಡಿದ್ರೆ ಕೇಳ್ತಾ ಇದ್ರು ಈತನ ದಾಟಿ Thank you for the wonderful sound system. Thank you so much. ಆರೋಗ್ಯ ಮತ್ತು ಗಂಧ ಸಮೃದ್ಧರು ಶಾಸ್ತ್ರ ಉತ್ತರೋತ್ತಮ ಅಮೃತ ಅಭಿಷೇಕೋ ವಸ್ತು ಮಂಗಲಂ ದೇವಕಿ ಮಂಗಲಂ ಗಣಪತಿಯಃ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಮಸ್ತುತೆ ಧ್ಯಾಯೇತ್ ಸತ್ಯಗುಣಾತೀತ ಗುಣತ್ರಯವಂತಂ ಲೋಕನಾಥಂ ದುರ್ಯೋಗೇಶಂ ಕೌಸ್ತುಭ ಆಭರಣಂ ಹರಿಂ ನೀಲವರ್ಣಂ ವೇದವಾದಂ ಶ್ರೀವತ್ಸವಂ ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾದೇ ಪೂಜಿತಂ. 10 ಮನಸ್ಸು ಒಟ್ಟಿಗೆ ಸೇರಿದೆ ಸೇರಿದೆ ಆ ದೇವರನ್ನ ಸೇವೆ ನಮ್ಮ ಏನು ನಂಗೆ ತೋಜು ನಾವು ಮಲ್ಲ ಅಣ್ಣರ ದೇವರು ಇಂಜನೆ ಅಡಿಲಿ ಸೇವೆ ಅಂತ ಅಂಕ್ಲ ಮಾತಿಕ್ಲ ನಂಗೆ ಆ ದೇವರನ್ನ ಅನುಗ್ರಹ ಕೊಟ್ಟು ಸೇವೆ ಹಂಚಣಿ ಮಾತು ಸ್ವಲ್ಪ ಒಟ್ಟು ಸೇರಿದು ಗಟ್ಟಿ ಸಮಾಜದಲ್ಲಿ ಆ ದೇವರನ್ನ ಇಲ್ಲೇ ವರ್ಷ ಸೇವೆ ಮಲ್ತಿನ ಸೇವೆ ಆ ಭಗವಂತ ಉಳ್ಳು ಸ್ವೀಕಾರ ತಂದು ಎನ್ನಡದ ಅವರ ನಿಗಲದ ತಪ್ಪಿತ್ತು ಏಕ ಮಾತ ದೇವರು ಕ್ಷಮಾ ಸಾಗರ ಅಂಚಿನ ಭಗವಂತ ಏಕ ಮಾತ ಕ್ಷಮೆ ಕೊಟ್ಟು ಮಲ್ತಿನ ಸ್ವೀಕಾರ ಮಾಡಿ ಮಾತ ಉದ್ದೇಶ ಮಾತ ಆಯ್ನಾತ್ ಬೇಕು ಮಾತ ವಿದ್ಯೆಯನ್ನು ಬುದ್ಧಿಯನ್ನು ನಿಗಲಿಗೆ ಮಾತ
ಶರೀರಕ್ಕೆ ಕೊಡ್ತೇನೆ ಆರೋಗ್ಯನ ಮನಸ್ಸಿಗೆ ಕೊಡ್ತೇನೆ ನೆಮ್ಮದಿನ ಅನುಗ್ರಹ ಅಂದ್ಕೊಂಡು ಮನ್ಪನ ಬೇಲದೆ ನಿಗಲಿಗೆ ನಮ್ಮಲ್ಲ ಯಶಸ್ಸಿನ ಅನುಗ್ರಹ ಅಂದ್ಕೊಂಡು ಆ ಲಕ್ಷ್ಮೀ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವರ ಅನುಗ್ರಹ ಅಂಚಿನ ನಿಗಲ್ನ ಸದಾ ನಿಗಲ್ನ ಆ ಶ್ರೀ ರಾಜರಾಜೇಶ್ವರಿಯಿಂದ ಸಂಪೂರ್ಣವಾದ ಅನುಗ್ರಹ ದೇವರ ಪ್ರಾರ್ಥನೆ ಯಜಮಾನಸ್ಯ ಕಮಿಟಿದ ಮಾತ್ರ ಪ್ರಸ ಮಾತೆಲ್ಲ ಒದಗಿ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಗರ ಪಾದಂ ಗೋವಿಂದಾನಿ ಗೋವಿಂದ ಯಜಮಾನಸ್ತಮನಸ್ಸಂಗಲವಿದ್ರಸ್ತು ನಾನಿರೇ ನಾಡೊಂದು ಬರ್ತೇನೆ. ಈತೆ ಬರ್ತೇನೆ. ನಮಸ್ಕಾರ. ಸರ್ ಫುಡ್ ಕೊಡೋಣ ಕೊಂಡೇರ ಇರೇನು ಫ್ರೆಂಡ್ಸ್ ಕವಿನನ್ನೇ ಎಂಕ ಬೊಕ್ಕ ಅರೆಗ್ ವನಸ ದೆತೊನೊಂದುಲ್ಲೆರ್. ಸೊ ಇನ್ನಿತ್ತ ಸತ್ಯನಾರಾಯಣ ಪೂಜೆ ಈ ಪ್ರಸಾದನ ಇಂಕ್ಲು ದೆತೊಂದು ಆಯ್ ಬೊಕ್ಕ ಇಡೀ ಮುಗ್ಗಿ ಉಂಡು. ಸೊ ಪ್ರಸಾದನು ದೆತೊಂದು ಇಂಕ್ಲು ಬೊಕ್ಕ ಪೋಪಿನಿ. ಸೊ ಈ ವಿಡಿಯೋ ನಿಕ್ಲಿಗೆ ಇಷ್ಟ ಆದಿತ್ತಂಡ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪುಲೆ ಅಂಚೆನೆ ಆ ಸತ್ಯನಾರಾಯಣ ದೇವರನ್ನ ಅನುಗ್ರಹ ನಿಕ್ಲಿಗೆ ಪೂರ ತಿಕ್ಕುದಿಪ್ಪು ಒಂದು ಎಣ್ಣಿವೆ ದಯಪಂಡ ಒಂದು 4ನೇ ಸತ್ಯನಾರಾಯಣ ಪೂಜೆ ಒಂಜೇ ತಿಂಗೊಳ್ಳು 4 ವಾರೋಡು ಬೇರೆ ಬೇರೆಕು. ಸೊ ಎಂಕ್ಲೆಗ್ಲ ಬಾರಿ ಖುಷಿ ಆಂಡು. ಸೊ ನನ್ನೊಂಜಿ ಹೊಸ ವಿಡಿಯೋ ದೊಡ್ಡ ತಿಕ್ಕಗ ಬಾಯ್ ಬಾಯ್. ಒಂಜಿ ಸ್ಮೈಲ್.